ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾದ 150 ದಿನಗಳದ ಸಂಧ್ಯಾ ಭಜನೋತ್ಸವ ನಡೆತೊಂದಿತ್ತದು. ಅಂಗಾರೆ 57ನೇ ದಿನದ ಭಜನಾ ಕಾರ್ಯಕ್ರಮ ನಡೆತದು. ಕುಂಪಲ ಶಾಲೆ ಮುಖ್ಯೋಪಾಧ್ಯಾಯರು ಶ್ರೀಮತಿ ಗುಲಾಬಿ, ಶ್ರೀಮತಿ ಮಧುಮಿತಾ ಬೊಕ್ಕ ಶ್ರೀ ಪ್ರದೀಪ್ ಕುಂಪಲ, ಶ್ರೀಮತಿ ವಿಜಯಲಕ್ಷ್ಮಿ ಬೊಕ್ಕ ಶ್ರೀ ತೇಜ್ಪಾಲ್ ಕಣ್ಣೀರ್ತೋಟ, ಶ್ರೀಮತಿ ಪ್ರೇಮಲತಾ ಬೊಕ್ಕ ಶ್ರೀ ಹರಿಶ್ಚಂದ್ರ ಶೆಟ್ಟಿ ಕಣ್ಣೀರ್ತೋಟ ತುಡರ್ ಬೆಳಗಾಯರು. ಶ್ರೀಮತಿ ಗುಲಾಬಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕುಂಪಲ ಇಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ ನಾರಾಯಣ್, ನಿತೀಶ್ ಕೃಪಾ, ಮೂರುಕಟ್ಟೆ ಕುಂಪಲ ಇವರನ್ನು ಶ್ರೀ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊಲ್ಲಿ ಶ್ರೀರಾಮ ಭಜನಾ ಮಂದಿರದಾಗ್ಲೂ ಭಜನಾ ಸಂಕೀರ್ತನೆ ನಡಪಾತ್ ಕುರಿಯರು.
ದೇವಸ್ಥಾನ ಸೇವೆ ಎಲ್ಲಿ ಉಂಟೋ ಅಲ್ಲಿ ಶಕ್ತಿ ಉಂಟು. ಅಂದರೆ ಭಜನೆಯಿಂದ ದೇವರನ್ನು ಅತಿ ಹತ್ತಿರದಿಂದ ಮಾಡುವಂಥ ಒಂದು ಕಾರ್ಯಕ್ರಮ ಅದು ಭಜನೆ. ಆದ್ದರಿಂದ ಊರಿನ ಪರ ಊರಿನ ಎಲ್ಲ ಭಕ್ತರು ಭಜನಾ ಕಾರ್ಯಕ್ರಮ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಲ್ಲಿ ಭಕ್ತಿಯನ್ನು ಉಂಟು ಮಾಡಿ ಧಾರ್ಮಿಕತೆ, ಧರ್ಮ, ಸತ್ಯ, ನ್ಯಾಯ ಇದೆಲ್ಲ ನಮ್ಮಲ್ಲಿ ಉಂಟಾಗಬೇಕಾದರೆ ಆರಂಭದಲ್ಲಿ ನಮ್ಮಲ್ಲಿ ದೇವರ ಮೇಲೆ ಅಪಾರವಾದ ಭಕ್ತಿ ಇರಬೇಕು. ಆ ಭಕ್ತಿ ಇದ್ದರೆ ಪರಮಾತ್ಮನು ನಮಗೆ ನೆರವೇರಿಸ್ತಾರೆ. ನಾವು ಗ್ರಹಿಸಿದಂಥ ಯಾವುದೇ ಒಳ್ಳೆಯ ಕಾರ್ಯಕ್ರಮಗಳು ಯಾವುದು ಇರುತ್ತೋ ಅದೆಲ್ಲವನ್ನು ಆ ಪರಮಾತ್ಮನು ನೆರವೇರಿಸಿಕೊಡ್ತಾರೆ ಎನ್ನುವಂಥ ನಂಬಿಕೆ ಎಲ್ಲರಿಗಿದೆ. ಮಾತ ದೈವ ಭಕ್ತರಿಗೆಲ್ಲ ನಮಸ್ಕಾರ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಾತ ಭಕ್ತರಿಗೆಲ್ಲ ಎಡ್ಡ ಅವಾರ್ಡೊಂದಿಗೇನೊಂದು ಇನಿತ ಅಷ್ಟಬಂಧ ಪ್ರಯುಕ್ತ ನೂತನ ಎನ್ಮದಿನಂತ ಸಂಧ್ಯಾ ಹರಿನಾಮ ಸಂಕೀರ್ತನೆ ಪಾಲ್ಪಡೆಯನ್ನ ಭಾರಿ ಸಂತೋಷ ಆಗ್ತದೆ. ಸೇರ್ದಿನ ಮಾಂತರೆಲ್ಲ ಆ ದೇವರು ಶಿವದೇವರು ಎಡ್ಡೆ ಏನೊಂದು ಎನ್ನ ಎಡ್ಡೆ ಪಾತ್ರ